ಚಾಮರಾಜನಗರ ಜಿಲ್ಲೆಯಲ್ಲಿ ದನಕೊಂದ ಹುಲಿಗೆ ವಿಷ ಹಾಕಿದ ಇಬ್ಬರ ಬಂಧನ. ಸ್ವಲ್ಪ ಈಚೆ ಬಂದರೆ ಕೋತಿ ಶವಗಳ ಸಾಲು. ಮಂಡೆಕೋಲು ಮೊದಲಾದ ಕಡೆ ರೈತರು ಬೆಳೆದುದರ ಮಂಡೆ ತಿಂದು ಬುಡಕಿತ್ತ ಆನೆಗಳು. ಗೋರಕ್ಷಕರಿಗೆ ದನಗಳನ್ನು ಕೊಂದ ಹುಲಿಯನ್ನು ಕೇಳುವ ಧೈರ್ಯ ಇಲ್ಲ. ಪ್ರಾಣಿಗಳ ನೆಲೆ ಒತ್ತುವರಿ ಮಾಡಿದ ಮಾನವನ ದುರಾಸೆಗೆ ಕೊನೆಯಿಲ್ಲ. ಮಾನವ ಮತ್ತು ಕಾಡು ಇಲಾಖೆಯವರು ಮಂಗಗಳ ಭೂಮಿ ಒತ್ತುವರಿ ಮಾಡಿರುವುದು ವರದಿಯಾಗಿತ್ತು. ದಾಖಲೆಯಂತೆ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಉಪ್ಲಾ ಗ್ರಾಮದಲ್ಲಿ 32 ಎಕರೆ ಜಮೀನು ಮಂಗಗಳ ಹೆಸರಿನಲ್ಲಿ ಇದೆ ಎಂದು ಗ್ರಾಮ ಸರಪಂಚ ಬಾಪ್ಪ ಪಾಡ್ವಾಳ್ ಹೇಳಿದ್ದರು. ಆ ಭೂಮಿಯಲ್ಲಿ ಕೆಲವು ಭಾಗವನ್ನು ಕೆಲ ಜನರು ಹಾಗೂ ಬಹುಭಾಗವನ್ನು ಕಾಡು ಇಲಾಖೆಯವರು ಅತಿಕ್ರಮಿಸಿ ಕೃಷಿ ಮಾಡಿದ್ದರಂತೆ. ಊರವರು ಹಿಂದೆ ಮದುವೆ ಮೊದಲಾದ ಯಾವುದೇ ಶುಭ ಕಾರ್ಯಗಳಲ್ಲಿ ಮಂಗಗಳಿಗೆ ಆಹಾರವನ್ನು ನೀಡುತ್ತಿದ್ದರು. ಅದು ಇಂದು ನಿಂತಿದೆ. ಈಗ ಮಂಗಗಳು ಇದ್ದರೂ ಅವುಗಳ ಸಂಖ್ಯೆ ಕಡಿಮೆ ಆಗಿರುವುದಾಗಿ ಊರಿನವರು ಹೇಳುತ್ತಾರೆ. ಮಂಗಗಳನ್ನು ಪೂಜಿಸುವ ಹಿರಿಯರು ಈಗಲೂ ಈ ಊರಿನಲ್ಲಿ ಕಾಣಿಸುತ್ತಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಚಾಮರಾಜನಗರ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.